ಮಾಡಿದ್ದೀರಿ ಎನ್ನುವ ವಿಚಾರವನ್ನ ಹೇಳಿ. ಪ್ರಭು, ನಿನ್ನಾಜ್ಞೆ ಹೊತ್ತು ತಿರುಗಾಟಕ್ಕೆ ಹೊರಟವರು ಎಲ್ಲೆಡೆ ನೋಡಿದರೂ ನಿಮ್ಮನ್ನು ಹೊಗಳ್ತಾ ಇದ್ದಾರೆ. ಅರ್ಪಣ ತರ್ಪಣವೆಲ್ಲವೂ ಶುಂಭಾರ್ಪಣವಾಗಿದೆ. ಇದನ್ನು ಕಂಡಾಗ ಮನಸ್ಸಿಗೆ ಸಂತಸವಾಯಿತು. ಆದರೆ ತಿರುಗಾಟದ ಪರಿಣಾಮ ಹಸಿವಾಯಿತು. ಬೇಟೆಯನ್ನಾಡಿದೆವು. ಬೇಟೆಯನ್ನಾಡಿದ ಪರಿಣಾಮ ದೇಹಕ್ಕಾಯ್ತು ಆಯಾಸ. ಪರಿಹರಿಸುವುದಕ್ಕಾಗಿ ತುಹಿನಾದಿಯ ತುತ್ತ ತುದಿಯನ್ನೇರಿದೆವು. ಕಾಲಿಗೆ ತನ್ವನ್ನೊಡ್ಡಿದೆವು. ಅಲ್ಲಿ ಒಂದು ಕೌತುಕ ಸಂಗೀತವನ್ನು ಆಡಿಸಿದೆವು. ಹುಡುಕಾಡ್ತ ಕದಂಬವನ್ನು ಸೇರಿದೆವು. ಕದಂಬವನದಲ್ಲಿ ಕದಂಬ ವೃಕ್ಷ ಇರುವುದು ಚಿನ್ನದ ತೂಗು ಯಾರೋ ಕಟ್ಟಿದ್ದಿರ್ಬೋದು. ಮೇಲಿನಿಂದ ಕೆಳಗಿಳಿದು ತುಯ್ಯಲೆ ಮಾತ್ರವಲ್ಲ, ಹೆಣ್ಣವರುಗಳು ಕುಳಿತು ಸಂಗೀತವನ್ನು ಹಾಡುತ್ತಿದ್ದರು. ಸಾಮಾನ್ಯ ಹೆಣ್ಣು ರಂಬೆ ಊರು ಸರಿ ವಿಷಯವನ್ನು ಬಿಡು. ತ್ರೈಭುವನದಂತ ಕೆಲವರಿಲ್ಲ. ಈಗ ಅವಳನ್ನು ನೋಡುವಾಗ ನಿಮ್ಮ ಅಭಿಪ್ರಾಯ? ಕಾರಣದಲ್ಲಿರುವಂತಹ ಹೆಣ್ಣನ್ನು ಕರೆತಂದು ನೀವು ಮದುವೆ ಆಗಬೇಕು. ಏನೋ ನೀವೊಂದು ಮದುವೆ ಆಗಿ ಚಂಡ ಮುಂಡಲೇ ಮನದಿ ಜನ ಜನಗಾದಿಗೆ ಚಂಡ ಮುಂಡಲೇ ಅದಲ್ಲ ಇದು ಚಂಡ ಮುಂಡಲೇ ಸಾಕು ಸಾಕು ಸಾಕು, ಏನು ಹೆಚ್ಚು ಉದ್ದ ಬೇಡ. ನೀವು ಆಡಿದ ಮಾತುಗಳನ್ನು ಕೇಳಿದೆ. ಆ ಮಾರನ ಶರ ಹದ್ದಿಗೆ ನಾನು ಸಿಲುಕಿ ಆಕೆ ನನ್ನ ನೋಡಿದ್ದೆ. ಇಲ್ಲಿ ಎಂತ ಒರಿಸ ಒರಿಸ ವರಿಸಲ್ಲ ಒರಿಸ ಬೇಕೆಂದು ತಲಿ ಅರ್ಥ ಆಯ್ತು. ಎಲ್ಲಿ ಓಡುದು? ಅವಳು ಕರೆದುಕೊಂಡು ಬರ್ಬೇಕಲ್ಲ. ಯಾರು ನೀವು? ಮತ್ತೆ ನಾವು ಈಗ ಬಂದದ್ದೇ ಈಗ. ಹೌದು. ಮತ್ತೆ ಅಲ್ಲಿಗೆ ಹೊರಟದ್ದ? ಹೌದು. ಮೊದಲೇ ತಿರುಗಾಟವನ್ನು ಮಾಡಿ ಆಯಾಸಗೊಂಡು ಹೋಗಿ ವಿಶ್ರಾಂತಿ ಪಡಿ. ಸುಗ್ರೀವ ಮಾರಯ್ಯ ಹೇಗೆ? ಪ್ರಭು, ಹೊಂದಿಸಿಕೊಂಡಿದ್ದೇನೆ. ಎದ್ದೇಳಯ್ಯ. ಅವಸರದ ಕರೆ. ನಿಜ. ಕಾರಣ ಏನು ಅಂತ ತಿಳಿದಿಲ್ಲ. ಕಾರಣ ಓ ಸಚಿವ ಕೇಳಿದೆನು ಮೇರೆ ಮಗ ಕಂಬ ಮನದೊಳಗೆ. ಅಲ್ಲಿ ಕೇಳಿದೆನು ಮೇರೆ ಮಗ ಕಂಬ ಮನದೊಳಗೆ. ಉಯ್ಯಾಲೆ ಅಲಿಸದಿ ಮೇರೆ ಒಳಂದೆ. ಕೇಳಿದೆ ಸುಗ್ರೀವ ಸುಗ್ರೀವ, ನಿನ್ನನ್ನು ಇಲ್ಲಿಯವರೆಗೆ ಕರೆಸಿಕೊಳ್ಬೇಕು ಎಂಬುದಾಗಿ ಆದರೆ ಬಲವಾದ ಕಾರಣ ಉಂಟಯ್ಯ. ಕದಂಬ ವನದಲ್ಲಿ ಓರ್ವಳು ಹೆಣ್ಣಿದ್ದಾಳೆ ಎನ್ನುವಂತ ವಿಷಯವನ್ನ ಚಂಡಮುಂಡರಿಂದ ಕೇಳಿ ತಿಳಿದೆ. ಅವರ ಮಾತುಗಳನ್ನು ಕೇಳುವಾಗ ಆಕೆಯನ್ನ ಮದುವೆ ಆಗಬೇಕು ಎನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ನೀನು ಅಲ್ಲಿಯವರೆಗೆ ಹೋಗಿ ಸಂಧಾನವನ್ನು ಮಾಡಿ ಅವಳನ್ನ ಇಲ್ಲಿಗೆ ಕರೆ ತರಬೇಕು. ಇದು ಬರೀ ಮಾತಲ್ಲ, ನಿನಗೆ ಶುಂಭನ ಆಜ್ಞೆ ಇತ್ತು. ಜಗದ
ಆಜ್ಞೆಯನ್ನು ಪಡೆದು ಕದಂಬವನ ಪ್ರವೇಶ ಮಾಡಿದ್ದೇನೆ. ಛೇ ಛೇ, ಎಂತಹ ಬದಲಾವಣೆ ಇಲ್ಲಿ. ಹಿಂದೆ ನಾವು ಮೃಗಬೇಟೆಗೋ ವನವಿಹಾರಕ್ಕೋ ವನಭೋಜನಕ್ಕೋ ಈ ಪ್ರದೇಶಕ್ಕೆ ಬರುತ್ತಿದ್ದವರು. ಗಾಢಾಂಧಕಾರದಿಂದ ಕೂಡಿದಂತಹ ಈ ಜಾಗ ಇಂದು ನೋಡ್ತಾ ಇದ್ದೇನೆ, ಕೋಟಿ ಸೂರ್ಯ ಪ್ರಭೆ ಎದ್ದು ಕಾಣ್ತಾ ಇದೆ. ಇತ್ತ ಕಡೆ ನೋಡುವಾಗ ಮೃಗ ಪಕ್ಷಿಗಳೆಲ್ಲ ವೈರವನ್ನು ಬಿಟ್ಟು ಸ್ನೇಹಜೀವಿಗಳಾಗಿ ವರ್ತಿಸ್ತಾ ಇದ್ದಾವೆ. ಗಿಡ ಮರ ಬಳ್ಳಿಗಳನ್ನು ನೋಡಿದವಾಗ ಹಣ್ಣು ಹೂ ಬಿಟ್ಟಿದೆ. ವಸಂತ ಋತುವಿನ ಪ್ರವೇಶವಾದಂಥ ಅನುಭವ ಈಗ ನನಗೆ ಇಲ್ಲಿ ಆಗುತ್ತಾ ಇದೆ. ನೋಡಬಾರದೆ, ಮೇಲೆ ನೀಲಗಗನ, ಶುದ್ಧ ಶಾಂತ ಪವನ, ಸುಪ್ರಸನ್ನವಾದಂತಹ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಅಂತ ಅನ್ನುವಾಗ ಇಲ್ಲಿ ಬಂದು ನೆಲೆಸಿದ ತರುಣಿ ಅವಳು ಸಾಮಾನ್ಯ ಅಲ್ಲ ಎಂಬುದನ್ನು ಇಲ್ಲಿಯೇ ನಾವು ತೀರ್ಮಾನಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಆದರೆ ಅರಸನ ಆಜ್ಞೆ ಕರೆತರಬೇಕು ಅಂತಂದು ಆಕೆ ಎಲ್ಲಿದ್ದಾಳೆ ಅಂತ ನೋಡಬೇಕೊಮ್ಮೆ. ಆಶ್ಚರ್ಯ, ಪರಮಾಶ್ಚರ್ಯವಾಗಿ ಹೋಯ್ತಲ್ಲ ನನ್ನ ಬಾಲಿಗೆ. ನೋಡಬಾರದು, ಆಕಾಶದಿಂದ ಧರೆಗಿಳಿದಂತಹ ಬಂಗಾರದ ಸರಪಡಿ, ಅದರಲ್ಲಿರುವ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಹಾಡುತ್ತಾ ಇದ್ದಾಳೆ, ಪಾಡುತ್ತಾ ಇದ್ದಾಳೆ. ಹಾಗಿದ್ರೆ ಒಬ್ಬಳಾಕೆ ಸಾಮಾನ್ಯ ಸ್ತ್ರೀಯಾದವಳಿಗೆ ಇಂತಹ ಯೋಗವೋ ಭಾಗ್ಯವೋ ಬರುವುದಕ್ಕೆ ಸಾಧ್ಯ ಇದೆಯೇ? ಹಾಗಿದ್ರೆ ಈಕೆ ಅಸಾಮಾನ್ಯ. ಚರ್ಮ ದೃಷ್ಟಿಯಿಂದ ನೋಡಿದವಾಗ ಅರ್ಥವಿಸಲಿಕ್ಕೆ ಅಸಾಧ್ಯ ಇವಳನ್ನು. ಮೂರನೆಯದ ಜ್ಞಾನ ದೃಷ್ಟಿಯನ್ನು ತೆರೆದು ನೋಡಿದವಾಗ ಮಾತ್ರ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಹಾಗಿದ್ರೆ ಇವಳು ಸಾಮಾನ್ಯ ಅಲ್ಲ, ಜಗದಂಬಿಕೆ ಅಂಬಾಭವಾನಿಯ ಈ ಅಂಬಾವರದಲ್ಲಿ ಬಂದು ನೆಲೆಸಿದ್ದಾಳೆ ಎಂಬುದಕ್ಕೆ ಬೇರೆ ಸಂದೇಹ ಇಲ್ಲ. ಆದರೆ ಚಂಡಮುಂಡರಿಂದ ವಿಷಯವನ್ನು ತಿಳಿದ ನಮ್ಮೊಡೆಯ ಶುಂಭ ಕಾಮಾತುರನಾಗಿ ಇವಳನ್ನು ಮದುವೆಯಾಗುವುದಕ್ಕೆ ಬಯಸಿದನಲ್ಲ. ಮದುವೆಗೆ ಸಿಕ್ಕುವ ತರುಣಿಯೇ ಈಕೆ. ಸಿಕ್ಕುವಳೆ ಅಲ್ಲ, ಸಿಕ್ಕಿದ್ರೆ ದಕ್ಕುವವಳೆ. ಇದನ್ನು ಸಂಪೂರ್ಣ ಅರ್ಥವಿಸಿ ಅಸಾಧ್ಯನಾದ ಹೋದಂಥ ಶುಂಭವ ಕುಂಭನಾಗಿ ಹೋದ. ಛೆ, ಏನು ಮಾಡೋದಕ್ಕೆ ಸಾಧ್ಯ? ಏನೇ ಇರಲಿ, ಅರಸನ ಆಜ್ಞೆ ಪಾಲಿಸಬೇಕಾದ್ದು ಕರ್ತವ್ಯ. ಈಗ ಈ ಅಭಿಪ್ರಾಯವನ್ನು ಕೇಳಿ ತಿಳಿಯಬೇಕಲ್ಲ. ನೋಡೋಣ. ಅಮ್ಮ ಜನನಿ ಜನನಿಗೆ ಪಪ್ಪನು ಕರುಣದುಳಿದು ವನದಲ್ಲಿ ಕುಳಿದಿರುವುದೇ ತನು ಮದವಲ್ಲಿದು ನಿನಗೆ ಬೀಳುವಿನೋ ಸನು ಮದವಲ್ಲಿದು ನಿನಗೆ ಬೀಳುವೆನು ತನು ಜಯ ಜುಂಬನ ಬಯಗೆ ವನದಲ್ಲಿ ಕುಳಿದಿರುವುದೇ ಜನನಿ. ಜಗಜ್ಜನನೆಯಮ್ಮ, ಇದು ನಿನ್ನ ಪುಣ್ಯ ಪಾದಾರವಿಂದಗಳಿಗೆ ಶುಂಭನ ಮಂತ್ರಿಯಾದಂತಹ ಸುಗ್ರೀವನ ಅನಂತ ವಂದನೆಗಳಮ್ಮ. ಅವನ ಮಾತಿನ ಪ್ರಕಾರ ಇಲ್ಲಿಗಾಗಿ ಬಂದಿದ್ದೇನೆ. ಶುಂಭನ ಮಂತ್ರಿ ಸುಗ್ರೀವ ನಾನು. ಬರುವುದಕ್ಕೂ ಬಲವಾದ ಕಾರಣ ಇದೆ. ನಿನ್ನ ವಿಷಯವನ್ನು ತಿಳಿದಿದ್ದಾನೆ ನಮ್ಮ ಶುಂಭ. ಕಾಮಾತುರನಾಗಿದ್ದಾನೆ. ಮದುವೆ ಆಗುವುದಕ್ಕೆ ಬಯಸಿದ್ದಾನೆ ತಾಯಿ, ಮದುವೆ ಆಗುವುದಕ್ಕೆ ಬಯಸಿದ್ದಾನೆ. ಸಾಮಾನ್ಯ ಶುಂಭ ಅಂತ ಭಾವಿಸಬೇಡ. ಮೂರು ಲೋಕದ ವಿಭುವಾಗಿದ್ದಾನೆ. ರಕ್ಕಸರಿಗೆಲ್ಲ ಅಧೀಶನಾಗಿ ಧನುಜೇಶನೆಂಬ ನೆಗಡ್ತೆಗೆ ಪಾತ್ರನಾಗಿದ್ದಾನೆ. ಧನಬಲ, ಜನಬಲ, ಸಂಪತ್ತಿನ ಬಲ, ದೈವ ಬಲ ಎಲ್ಲವೂ ಈ ಸಲ ಅವರಿಗೆ ಕೂಡಿಕೊಂಡಿದೆಯಮ್ಮ. ಮನ್ಮಾತನಂತಹ ರೂಪವಂತ. ಮದುವೆ ಆಗುವುದಕ್ಕೆ ಹಿಂಜರಿಬೇಕೆಂಬ ಅವಶ್ಯಕತೆ ಇಲ್ಲ. ಇದು ನನ್ನ ಜೊತೆಯಲ್ಲಿ ಶೋಣಿತಾಪುರಕ್ಕೆ ಬರಬೇಕು. ಆ ಶುಂಭನನ್ನು ನೀನು ವರಿಸಬೇಕಮ್ಮ, ವರಿಸಬೇಕು. ಇದರಳಿದರೆ ನಡೆದ ಹೊಲನವ ನೂತನುಂಬ ಹೊರಗೆ ಬೀಳುವ ಬುಧನಿರಲೆಂದರೂ ಪ್ರಾಣವನಾದಾಗಿಯೇ. ಶ್ರೀನಿವಾಸನ ಮಾತನ್ನು ಕೇಳಿದಾಗ ಮಕ್ಕಳ ನಗು ಬಂದು ಹೋಯಿತು. ನಗುವಿನ ಪರಿಣಾಮವಾಗಿ ಕುಲಾಂಚಲಗಳೇ ನಡುಗಿದ್ದು ಭೂಮಿಯು ಕಂಪಿಸಿದೆ. ಕ್ಷಣದಿ ನಿರ್ಮುಕ್ಕಾರಿ ಬಂದಿದೆ. ನನ್ನ ನಗು ಈತನಿಗೆ ಸಾವಾಗಿ ಪರಿಣಮಿಸಿತು. ಈತನು ಅಳಿದರೆ ನನ್ನ ಸಮಸ್ತ ವಿಚಾರವನ್ನು ದಾನವೇಂದ್ರನಿಗೆ ತಿಳಿಸುವರಾದ್ರೂ ಯಾರಿದ್ದಾರೆ? ಈತನು ಬದುಕಿ ಉಳಿಯಬೇಕು. ಕರುಣಾ ದೃಷ್ಟಿಯನ್ನು ಬೀರುವುದರ ಮೂಲಕವಾಗಿ ಕಿರಣಗುವಿನೊಂದಿಗೆ ಮೇಲೆಪ್ಪಿಸಿದೆ ನೋಡುವ.
ಮಾತಾಡ್ತಾ ಇದ್ದೆ, ಕಣ್ಣಿಗೆ ಅರಸಿನ ಹುಡಿ ಎರಚಿದಂತಾಯಿತು. ಬಿದ್ದು ಬಿಟ್ಟೆ. ಈಗ ಒಂದೂ ತಿಳಿಯುವುದಿಲ್ಲ. ಭೂಮಿಯ ಮೇಲೆ ನಾನಿದ್ದೇನೋ, ನನ್ನ ಮೇಲೆ ಭೂಮಿ ಉಂಟೋ, ಕನಸೋ ನನಸೋ ಅಲ್ಲ ಭಾವದ ಭ್ರಮೆಯೋ ಏನಾಗೇ ಹೋಯ್ತಪ್ಪ. ಯಾಕೆ ಆದದ್ದು ಮಾತು ಏನಲ್ಲ. ನಾನು ಬಿದ್ದದ್ದು ಅಂದರೆ ಸತ್ಯ ಬಿದ್ದದ್ದು. ಅನುಭವ ಆಯಿತು, ಹೋದದ್ದು ಸ್ವರ್ಗಲೋಕಕ್ಕೆ. ನಮ್ಮ ಹಿರಿಯರೆಲ್ಲ ಸಿಕ್ಕಿದ್ರು, ಯೋಗಕ್ಷೇಮ ವಿಚಾರಿಸಿದರು. ಸತ್ತವನನ್ನು ಪುನಃ ಬದುಕಿಸಿದವರು ಯಾರು? ಹಾಗಿದ್ರೆ ಕೊಂದವರು ಯಾರು ಇಲ್ಲಿ? ಸರಿ ಸರಿ, ಬೇರೆ ಯಾರು ಅಲ್ಲ, ಈಕೆ ನನ್ನನ್ನು ನೋಡಿ ನಗಾಡಿದಳಲ್ಲ. ಆ ನಗೆಯೇ ನನಗೆ ದಗೆಯಾಗಿ ಪರಿಣಮಿಸಿತು, ಸತ್ತು ಬಿದ್ದೆ. ಹಾಗಿದ್ರೆ ಬದುಕಿಸಿದವಳು ಇವಳೆ. ಹಾಗಿದ್ರೆ ಇವಳೆ ಸಾಮಾನ್ಯ ಅಲ್ಲ, ಕೊಲ್ಲುವುದಕ್ಕೆ ಕಾಯುವುದಕ್ಕೆ ನಿಗ್ರಹಾನುಗ್ರಹ ಶಕ್ತಿಯುಳ್ಳವಳು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಅಣೂರಣಿಯಳು ಮಹತೋ ಮಹಿಮಳು, ಅನುರೇಣು ತೃಣಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲೇ ವಾಕ್ಸವಾಗಿರುವವಳು, ಸೃಷ್ಟಿ ಸ್ಥಿತಿ ಲಯಗಳೆಂಬ ಮೂದಿರನಾದ ಕಾರ್ಯವನ್ನು ಮಾಡುವಂತಹ ಯೋಗ್ಯತೆಯಿಂದ ಕೂಡಿದವಳು ಎಂಬುದಕ್ಕೆ ಬೇರೆ ಸಂದೇಹ ಇಲ್ಲ. ಹಾಗಿದ್ರೆ ಈಕೆ ಅಂಬೆ ಬಂದು ನೆಲೆಸಿದ್ದಾಳೆ. ಈಗ ಯೋಚಿಸುವಾಗ ಇವಳನ್ನು ಮದುವೆ ಆಗುವುದಕ್ಕೆ ಬಯಸಿದ ನಮ್ಮ ಶುಂಭ ಕೆಟ್ಟ, ಒಬ್ಬನೇ ಕೆಟ್ಟದಲ್ಲ, ದಾನವ ಕುಲವನ್ನೇ ಕಡಿಸಿದ. ಈಗ ಯೋಚಿಸಿದ ಆವಾಗ ದಾನವರ ನಾಶಕ್ಕೆ ನಮ್ಮ ಶುಂಭ ನಾಂದಿ ಹಾಡಿದ ಅಂತ ಹೇಳಿದ್ರು ಹೆಚ್ಚಾಗಲಿಕ್ಕಿಲ್ಲ. ಏನೇ ಇರಲಿ, ಆದರೆ ಈಗ ಅಭಿಪ್ರಾಯವನ್ನು ಹೋಗಿ ಆತನಿಗೆ ಹೇಳಬೇಕು. ಅಮ್ಮ, ನಮ್ಮ ಒಡೆಯನಿಗೆ ನಾನೇನಂತ ತಿಳಿಸಲಿದ್ದಾಯೆ. ಶುಂಭನ ಸಾಮರ್ಥ್ಯಾಗಿ ಬಂದವ ಎನ್ನುವುದು ಸ್ಪಷ್ಟವಾಗಿದೆ. ಶುಂಭ ಮದುವೆ ಆಗುವುದಕ್ಕಾಗಿ ಬಯಸಿದ್ದಾನೆ. ಮದುವೆ ಆಗಬೇಕಾದ್ರೆ ನನ್ನ ಅಂತರಂಗ ಎಂಬುದನ್ನು ಮೊದಲಾಗಿ ತಿಳಿಯಬೇಕಿತ್ತು. ತಿಳಿಯದಿದ್ದರೆ ತಿಳಿಯಬಡಿಸ್ತೇನೆ, ಕೇಳು. ಬಾಲ್ಯದಲ್ಲಿ ಬಡವನ್ನನ್ನು ಮಾಡಿದ್ದೇನೆ. ಯಾರು ಯುದ್ಧದಲ್ಲಿ ನನ್ನ ಸೋಲಿಸಿದರೆ ಅವರನ್ನೇ ಮದುವೆ ಆಗುವುದೆನ್ನು ಹಾಗೆ ನಿನ್ನಡೆ ಲೋಕೋತ್ತರ ವೀರ ಹೌದಾಗಿದ್ರೆ ನನ್ನ ಸಮಕ್ಷಮಕ್ಕೆ ಬರಲಿ, ನನ್ನಲ್ಲಿ ಸಮರ ಮಾಡಿ ನನ್ನನ್ನು ಜಯಿಸಿ ಆಮೇಲೆ ವರಿಸಲಿ. ಶುಂಭ ಆ ಶುಂಭ ಬಂದರೂ ಕೂಡ ಯುದ್ಧ ವಿನಃ ಮದುವೆ ಆಗಲಾರೆ ತಿಳಿಸಿದ್ದಾರೆ. ಸಂಧಾನಕ್ಕಾಗಿ ಕಳುಹಿಕೊಟ್ರೆ ಸಂಧಾನವನ್ನೇ ಸಂಗ್ರಾಮವನ್ನು ವಹಿಸಿದ್ದಾಳಂತೆ.
ಎಂತ ವಾದ್ಯನು ಕೇಳ್ತಾ ಇದ್ದೇನೆ. ಗಂಡುಗಳಿಗಳಾದಂತ ಚಂಡಮಾರುತವಾಡಿ ಇನ್ನು ಅವಯವರನ್ನು ಕಳಿಸುವುದು ಸರಿಯಲ್ಲ. ಸೊಕ್ಕಿದ ಹೆಣ್ಣಿಗೆ ಬುದ್ಧಿಯನ್ನು ಕಲಿಸಬೇಕು. ಮಣಿಮಯವಾದ ರಥವನ್ನು ಏರಿ
ಓರ್ವಳು ಹೆಣ್ಣಿದ್ದಾಳೆ ಎನ್ನುವಂತ ವಿಷಯವನ್ನ ಚಂಡಮುಂಡರಿಂದ ಕೇಳಿ ತಿಳಿದೆ. ಅವಳನ್ನು ಮದುವೆ ಆಗಬೇಕು ಎನ್ನುವ ಹಾಗೆ ಬಯಸಿದೆ. ಸುಗ್ರೀವನನ್ನು ಸಂಧಾನಕ್ಕಾಗಿ ಕಳುಹಿಕೊಟ್ರೆ ಸಂಧಾನವನ್ನೇ ಸಂಗ್ರಾಮವನ್ನು ಬಯಸಿದಳು. ಇದನ್ನು ತಿಳಿದಂತ ನಾನು ಅವಳನ್ನ ಎಳೆತರುವುದಕ್ಕಾಗಿ ಧೂಮ್ರಾಕ್ಷನನ್ನು ಕಳಿಸಿಕೊಟ್ಟೆ. ಧೂಮ್ರಾಕ್ಷನನ್ನ ಓಂಕಾರ ಮಾತ್ರದಿಂದಲೇ ಚಂಡಮುಂಡರನ್ನು ಕಳಿಸಿಕೊಟ್ಟೆ. ಚಂಡಮುಂಡರ ಚಿರವನ್ನೇ ಚಂಡಮುಂಡರು ಇನ್ನಿಲ್ಲವಾಗಿ ಹೋದರೆ ಶಿವ ಶಿವ ಇನ್ನು ಅವರಿವರನ್ನು ಕಳಿಸುವುದು ಸರಿಯಲ್ಲ. ಮತ್ತೆ ಸೊಕ್ಕಿದ ಹೆಣ್ಣಿಗೆ ಬುದ್ಧಿಯನ್ನು ಕಲಿಸಬೇಕು ಎನ್ನುವ ಹಾಗೆ ಮಣಿಮಯವಾದ ರಥವನ್ನು ಏರಿ ಸಂದರ್ಭ ಬಂದು ತಡೆಯಲ್ಲ. ತಡೆಯಿರಿ ಪ್ರಭು ತಡೆಯಿರಿ. ನಾನು ಆಡುವಂತ ಒಂದೆರಡು ಮಾತುಗಳನ್ನು ತಾಳ್ಮೆಯಿಂದ ಕೇಳುವ ವ್ಯವಧಾನವಿದೆ. ಧನುಜೇಶ ಧನುಜೇನ ಮಾತ ಎನ್ನ ಮಾತ ದಾನವರ ವಂಶದಲ್ಲಿ ಅದೆಷ್ಟೋ ತೀರೋದಾತರೆಲ್ಲ ಆಗಿ ಹೋಗಿದ್ದಾರೆ ಪ್ರಭು. ಆದರೆ ಧನುಜೇಶ ಎನ್ನುವಂತ ನೆಗಳತೆಗೆ ಪಾತ್ರರಾದವರು ಯಾರೂ ಆಗಲಿಲ್ಲ. ದಾನವ ಕುಲಾಬ್ಧಿ ಚಂದ್ರಮ ಧನುಜಪತಿ ಎಂಬ ಬಿರುದು ಸಲ್ಲುವುದಿದ್ದರೆ ಅದು ನಿಮಗೆ ಮಾತ್ರ. ಒಂದು ಕಾಲದಲ್ಲಿ ದಾನವರೆಲ್ಲ ಎಲ್ಲ ಹೇಗ ಬದುಕುತ್ತಿದ್ದರಂತೆ. ಅಂತವರಿಗೊಬ್ಬ ಸಮರ್ಥ ನಾಯಕ ಬೇಕು ಎನ್ನುವಂತ ಆಕಾಂಕ್ಷೆಯಿಂದ ನಿಮ್ಮ ಅವ್ವೆಯಾದಂತ ಧನುದೇವಿ ಹಾರೈಸಿ ಹರಕೆ ಹೊತ್ತು ನಿಮ್ಮನ್ನು ಪಡೆದಳು ಪ್ರಭು. ಆಕೆಯ ಗರ್ಭಾಂಬುದಿಯನ್ನು ಪಾವನಗೊಳಿಸಿ ಈ ಪ್ರಪಂಚದ ಬೆಳಕನ್ನು ಕಂಡಂತ ತಾವು ಏರಿದಂತಹ ಎತ್ತರ, ಗಳಿಸಿಕೊಂಡಿರುವ ಕೀರ್ತಿ, ಮಾಡಿದ ಸಾಧನೆ ಅದ್ಭುತವಾದದ್ದೇ ಹೌದು. ವರ್ತಮಾನ ಕಾಲದಲ್ಲಿ ನಿಮ್ಮದಾಗಿರುವಂತಹ ಆಜ್ಞಾಚಕ್ರ ಅವ್ಯಾಹತವಾಗಿ 3 ಲೋಕಗಳಲ್ಲಿಯೂ ಸಂಚರಿಸುತ್ತಾ ಇದೆ. ಕೇವಲ ವ್ಯಕ್ತಿಯಾಗಿ ಪ್ರಕಟಗೊಂಡವರು ತಾವಲ್ಲ, ಮಹಾನ್ ಶಕ್ತಿಯಾಗಿ ಪ್ರಪಂಚಕ್ಕೆ ಪ್ರಕಟಗೊಂಡಿದ್ದೀರಿ. ಅಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತಹ ತಾವಿಂದು ಯಾವುದೋ ಒಂದು ಹೊರಪ್ರದೇಶದಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ನೋಡಲಿಲ್ಲ. ಕೇವಲ ಕಲ್ಪನೆ ಮಾತ್ರ ಕಲ್ಪಿಸಿಕೊಂಡು ಪ್ರಮಾದೀನರಾದಿರ ಪ್ರಭು. ಮನಸ್ಸಿನ ಶರಹತಿಗೆ ತಿರುಗಿದ್ರೆ ಹಾಗೆಂದು ನಿಮ್ಮನ್ನು ಕಾಮುಕ ಎಂಬುದಾಗಿ ಪರಿಗಣಿಸುವುದಕ್ಕಾಗುವುದಿಲ್ಲ. ನಿಮ್ಮ ಯೌವನದ ಕಾಲದಲ್ಲಿ ಕಾಮಕ್ರೋಧಾದಿ ಷಡ್ವೈರಿಗಳನ್ನು ಬಿಗಿ ಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾನನದಲ್ಲಿ ಸುದೀರ್ಘವಾಗಿರುವಂತಹ ತಪಸ್ಸನ್ನಾಚರಿಸುವುದರ ಮೂಲಕ ಬ್ರಹ್ಮದೇವರನ್ನೇ ಸಾಕ್ಷಾತ್ಕರಿಸಿಕೊಂಡು ವಿಶೇಷವಾಗಿರುವಂತಹ ವರಗಳನ್ನು ಪಡೆದ ಪರಮ ಸುಜ್ಞಾನಿತವಾಗಿದ್ದೀರಿ. ಮೇಧಾವಿಗಳಾಗಿರುವಂತಹ ತಮಗಿಂದು ಇಂತಹ ಹೆಣ್ಣಿನ ಬಗ್ಗೆ ಆಸಕ್ತಿಯೋ, ಆಶಯ, ಕುತೂಹಲ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೊಂದು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ಸಂಧಾನಕ್ಕೆಂದು ನಿಮ್ಮ ಆಳಾಗಿ ಹೋಗಿರುವಂತಹ ಸುಗ್ರೀವ
ಬರುವಾಗ ಹೆಣ್ಣಿನ ಭಕ್ತನಾದ ದೇವಿ ದಾಸರಾಗಿ ಬಂದು ಹೇಳಿದ್ದಾದರೂ ಏನು ಕ್ಷಣ ಕ್ಷಣದಲ್ಲಿಯೂ ನಾನಾ ರೂಪದಿಂದ ಕಾಣಿಸಿಕೊಳ್ಳುತ್ತಾ ಇದ್ದಾಳಂತೆ. ಹೆಣ್ಣಾದ ಬಳಿಗೆ ನಾನಾ ರೂಪದಿಂದ ನಾನಾ ಆಕೃತಿಯಿಂದ ಕಾಣಿಸಿಕೊಳ್ಳುವುದಕ್ಕಾಗುತ್ತದೆ. ಹಾಗೆ ಕಾಣಿಸಿಕೊಳ್ಳುತ್ತಾನೆ ಅಂತಾದ್ರೆ ಅವಳು ಹೆಣ್ಣಾಗಿರಬಹುದೇ ಪ್ರಭು, ಹೆಣ್ಣಾಗಿರಬಹುದೇ? ಅರಸನಾದವ ಎಷ್ಟು ಮದುವೆ ಆಗಬಹುದು ಎನ್ನುವ ಹಾಗೆ ಒಂದು ಮಾತುಂಟು. ಹೌದು, ನಾನೀಗ ಮದುವೆ ಆದವನನ್ನ ಬಯಸಿದ್ರೆ ತಪ್ಪು. ನಾನು ಬಯಸಿದ್ಯಾರನ್ನ ಓರ್ವಳು ತರುಣಿಯನ್ನ. ತರುಣಿ ಅಲ್ಲ ಪ್ರಭು, ಆಕೆ ತರುಣಿ ಇಂದು ಮಾಯಾ ಮೋಹಿನಿಯಾಗಿ ಕೌಶಿಕಿ ಎನ್ನುವಂತ ಹೆಸರನ್ನಿರಿಸಿಕೊಂಡು ಆ ಕದಂಬದ ವನದಲ್ಲಿ ಯಾರಾಗಿರಬಹುದು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ ಪ್ರಭು. ಅನಾದಿ ಕಾಲದಲ್ಲಿಯೇ ಜಲಪ್ರಳಯವಾಗಿರುವಂತಹ ಸಂದರ್ಭದಲ್ಲಿ ಓಂಕಾರ ಸ್ವರೂಪಿಣಿಯಾಗಿ ಕಾಣಿಸಿಕೊಂಡು ತ್ರೈಮೂರ್ತಿಗಳನ್ನು ಸೃಷ್ಟಿಸಿ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಭೂತಳಾಗಿರುವಂತಹ ಆದಿಪರಾಶಕ್ತಿಯೇ ಇಂದು ಅಲ್ಲಿ ನೆಲೆಸಿದ್ದಾಳೆ ಎಂಬುದಕ್ಕೆ ಯಾವ ಅನುಮಾನವೂ ಇಲ್ಲ. ಯಾಕಾಗಿ ಬಂದಿರಬಹುದು? ದೇವಲೋಕ ಬಂದಾಳಬೇಕಾದಂತಹ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಬ್ರಾಹ್ಮಣರು ಅವರ ಕಾಯಕವನ್ನು ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇವೆ. ಅದಕ್ಕಾಗಿಯೇ ತ್ರಿದಶರನ್ನು ಪೊರೆಯುವುದಕ್ಕಾಗಿ ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಅರ್ಥಾತ್ ದರೆಯ ಭಾರವನ್ನು ಇಳುವುದಕ್ಕಾಗಿ ಬಂದವಳು ಮತ್ತೆ ಯಾರೂ ಅಲ್ಲ, ಜಗದೇಶ್ವರಿಯಾಗಿದ್ದಾಳೆ, ಪ್ರಣವ ಸ್ವರೂಪಿಣಿಯಾಗಿದ್ದಾಳೆ, ಓಂಕಾರ ಸ್ವರೂಪಿಣಿಯಾಗಿದ್ದಾಳೆ. ಪ್ರಭು
ಕದಂಬ ಎನ್ನುವಂತಹ ಗೊಂಡಾರಣ್ಯದಲ್ಲಿ ಹ. ಕ್ರೂರ ಮೃಗಗಳು ವಿಷಜಂತುಗಳು ಇರುವಂತಹ ಕ್ಷೇತ್ರದಲ್ಲಿ ಹ. ಹೆಣ್ಣಾದವಳಿಗೆ ನೆಲೆಸುವುದಕ್ಕೆ ಸಾಧ್ಯವಿದೆ? ಮತ್ತೆ? ಖಂಡಿತವಾಗಿಯೂ ಇಲ್ಲ. ಓಹೋ. ಆದ್ದರಿಂದ ಹ. ಎಲ್ಲ ಆಕೃತಿಗಳು ಸರ್ವ ಶಕ್ತಿಗಳು ಹ. ಒಂದಾಗಿ ಹ. ಪ್ರಕಟಗೊಳ್ಳುವುದಕ್ಕೆ ಕಾರಣ ಹ. ನಾವೇ ಆಗಿದ್ದೇವೆ. ಹ. ತಿದ್ದಿಕೊಂಡರೆ ಹ. ಸರಿಯಾಗಿ ಬದುಕಿದರೆ ನಮಗೆ ಇನ್ನು ಬದುಕಬಹುದು ಪ್ರಭು, ಬದುಕಬಹುದು. ರಕ್ತಬೀಜ ಹ್ಮ್. ಕಾನನದಲ್ಲಿರುವಂತಹ ಹೆಣ್ಣು ನನ್ನನ್ನ ಬಯಸಿದವ ಓರ್ವ ಸಾಧಾರಣ ವ್ಯಕ್ತಿ ಎನ್ನುವ ಹಾಗೆ ತಿಳಿದುಕೊಂಡಿರಬಹುದು. ನನ್ನನ್ನ ಬಿಡು, ನನ್ನ ಜೊತೆಯಲ್ಲಿದ್ದವರು ಎಷ್ಟು ಪರಾಕ್ರಮಿಗಳು ಅನ್ನುವುದನ್ನು ತೋರಿಸುವುದಕ್ಕಾಗಿ ಅನೇಕರನ್ನ ಕಳುಹಿಸಿಕೊಟ್ಟಿದ್ದೇನೆ. ಯಾರೆಲ್ಲ ಹೋಗಿದ್ದಾರೆ ಪ್ರಭು? ಅಲ್ಪನಿತು ಮೇಲು ಜನನು ಅಲ್ಪನಿತು ಮೇಲು ಜನನು ಜೀವನದಲ್ಲಿ ಕೆಡುಕನ್ನೇ ಉಂಟು ಮಾಡುತ್ತದೆ. ದುಡುಕಿದಂತಹ ನೀವು ಕಾನನದಲ್ಲಿರುವಂತಹ ತರುಣಿಯನ್ನು ಕರೆ ತಂದು ಮದುವೆ ಆಗುವಂತಹ ಆಶೆಯಿಂದ ಎಂತೆಂತಹ ಅನರ್ಘ್ಯ ರತ್ನಗಳನ್ನು ಕಳೆದುಕೊಂಡಿದ್ದೀರಿ ಪ್ರಭು. ಯಾರು? ಅಲ್ಪನೆ. ಯಾರು? ಅಲ್ಪನೆ ಧೂಮ್ರಲೋಚನ ತನ್ನ ಕ್ಷಿಪ್ರವಾದಂತಹ ನೇತ್ರಜ್ವಾಲಾ ಪ್ರಭಾವದಿಂದ ಪ್ರಪಂಚವನ್ನೇ ತಲ್ಲಡಿಸಬಲ್ಲ ಪರಾಕ್ರಮದ ಪರದೈವ ಪ್ರತ್ಯಕ್ಷ ಪ್ರಭು ಪರಮೇಶ್ವರ ದೇವರೇ ಸಮರಾಂಗಣಕ್ಕೆ ಬಂದು ನಿಲ್ಲುತ್ತಾನೆ ಅಂತಾದ್ರೆ ಸಮದಂಡಿಯಾಗಿ ಹೋರಾಟವನ್ನು ಮಾಡುವುದರ ಮೂಲಕ ಸಮರ ಕ್ಷೇತ್ರದಿಂದ ಹಿಮ್ಮೆಟ್ಟಿಸಬಲ್ಲ ಸಮರ ವಿಕ್ರಮಿಯ ಗತಿ ಏನಾಯಿತು ಪ್ರಭು? ಏನಾಯಿತು? ಅವಳ ಕೈಯಲ್ಲಿರುವಂತಹ ಆಯುಧದಿಂದ ಕೊಂದದ್ದಲ್ಲವಂತೆ ಮತ್ತೆ ತನ್ನ ನೇತ್ರಾಗ್ನಿಯಿಂದಲೇ ಸುಟ್ಟುರುಹುತ್ತಾಳೆ ಅಂತಾದ್ರೆ ನೀವು ಕಾಮಿಸುತ್ತಿರುವಂತಹ ಕಾಮಿನಿಯ ಕಣ್ಣಿನಲ್ಲಿ ಅಗ್ನಿಯ ಕಿಡಿ ಇದೆ ಪ್ರಭು, ಅಗ್ನಿಯ ಕಿಡಿ ಇದೆ. ಯೋನಿಜರಿಂದ ಮರಣವಿಲ್ಲ ಎಂಬುದಾಗಿ ಬ್ರಹ್ಮದೇವರಿಂದ ವರವನ್ನು ಪಡೆದು ಅಖಂಡ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಗದಾ ದಂಡವನ್ನು ಹಿಡಿದು ಮನೋವೇಗದಲ್ಲಿ ಸಂಚರಿಸುವಂತಹ ಚಂಡಮುಂಡರನ್ನು ಜಯಿಸುವಂತಹ ವೀರ ವಿಕ್ರಮಿಗಳು ಪ್ರಪಂಚ ಮೂರರಲ್ಲಿದ್ದರೆ ಹೇಳಿ ಯಾರೂ ಇಲ್ಲ. ಅಂತವರ ಚಿತ್ತವನ್ನು ತನ್ನತ್ತ ಆಕರ್ಷಿಸಿ ವ್ರತವನ್ನು ಕೆಡಿಸಿ ಕಾಳಿಯಾಗಿಯೋ ಕರಾಳಿಯಾಗಿಯೋ ಶಿರವನ್ನು ಕಡಿದು ಚೆಂಡಾಡುತ್ತಾಳೆ ಅಂತಾದ್ರೆ ವರ ಕೊಟ್ಟಿರುವ ಬ್ರಹ್ಮನಿಗೆ ನಾನು ತಾಯಿಯಾಗಿದ್ದೇನೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ. ಪ್ರಾಜ್ಞನಾಗಿರುವಂತಹ ಸುಗ್ರೀವ ಅವಳ ಕಿರುನಗೆಗೆ ಸತ್ತು ಬೀಳುತ್ತಾನೆ, ಅನುಗ್ರಹದಿಂದ ಮತ್ತೊಮ್ಮೆ ಬದುಕಿ ಬರ್ತಾನೆ ಅಂತಾದ್ರೆ ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಸರ್ವಶಕ್ತಳು ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ. ಪ್ರಭು ಇನ್ನೊಬ್ಬರನ್ನು ಗೆಲ್ಲುವುದಕ್ಕೋ ಕೊಲ್ಲುವುದಕ್ಕೋ ನಮ್ಮಲ್ಲಿ ಶಕ್ತಿ ಇದೆ, ಪರಾಕ್ರಮ ಇದೆ. ಅನುಗ್ರಹಿಸುವುದು ಬದುಕಿಸುವುದಕ್ಕಾಗುತ್ತದೆ, ಅವಳಿಗಾಗುತ್ತದೆ. ನೀವೇ ಸರಿಯಾಗಿ ಆಲೋಚನೆ ಮಾಡಿ ಇಲ್ಲಿಂದ ಹೋಗಿರುವಂತಹ ವೀರಾದಿ ವೀರರನ್ನೆಲ್ಲ ಹೆಮ್ಮಾರಿಯಾಗಿ ಬಲಿಗೊಂಡಿದ್ದಾಳೆ ಅಂತಾದ್ರೆ ಅವಳು ಮಹಾಮಾಯೆ ಎಂಬುದರಲ್ಲಿ ಯಾವ ಅನುಮಾನವಿಲ್ಲ. ಅಂತಹ ಅವಳನ್ನು ಪಡೆಯುವುದಕ್ಕೆ ಹೋದರೆ ವ್ಯರ್ಥ ಪ್ರಯತ್ನವಾದೀತು.
ಉಳಿದಿಂದಿರುವಂತಹ ಎಲ್ಲವರನ್ನು ಕಾಲನ ಆಲಯಕ್ಕೆ ನಾವಾಗಿಯೇ ಕಳಿಸಿಕೊಡಬೇಕಾದೀತು ಪ್ರಭು. ಆದ್ದರಿಂದ ಹೇಳ್ತೇನೆ, ಏನು? ಅವಳ ತಂಟೆಗೆ ಹೋಗುವುದು ಬೇಡ, ಅವಳ ವಿಚಾರವನ್ನು ಬಿಟ್ಟು ಬಿಟ್ಟು. ರಕ್ತಬೀಜ, ಇಷ್ಟನ್ನೆಲ್ಲ ಹೇಳಿದವ ನೀನು ಕೇಳಿದ್ದೇನೆ. ಕೊನೆಯಲ್ಲಿ ನಿನ್ನ ಅಭಿಪ್ರಾಯ ಏನು ಅನ್ನುವುದನ್ನ ಹೇಳು. ಕೇಳುತ್ತೀರಾ? ಬಿಡು ಮನದ ನಮಗಿಂತ ದೊಡ್ಡದಾಗಿರುವಂತಹ ವ್ಯಕ್ತಿ ಅಲ್ಲ ಒಂದು ಶಕ್ತಿ ಪ್ರಪಂಚದಲ್ಲಿದೆ ಅಂತ ಆದ್ರೆ ಪ್ರಾಮಾಣಿಕವಾಗಿ ನಮಗೆ ಒಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಕೆಟ್ಟ ವೃಕ್ಷವಾದರೂ ನೆಟ್ಟ ಕೈಯಿಂದ ಕಿತ್ತೆಸೆಯುವುದಕ್ಕೆ ಮನಸ್ಸು ಬರುವುದಿಲ್ಲವಂತ. ದಾನವ ಎನ್ನುವಂತಹ ಮಹಾವೃಕ್ಷವನ್ನು ಬಾನೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿದಂತಹ ತಾವಿಂದು ಕೇವಲ ಹೆಣ್ಣೊಬ್ಬಳಿಗೆ ಬೇಕಾಗಿ ಅಂತಹ ವಂಶ ವೃಕ್ಷವನ್ನೇ ಕಡಿದು ಹಾಕುವಂತಹ ಪ್ರಯತ್ನ ಮಾಡುತ್ತೀರೇ ಹೇಳಿ. ಅಷ್ಟಕ್ಕೂ 16 ವರ್ಷದ ತರುಣಿಯಂತೆ ವಯೋವೃದ್ಧರಾಗಿರುವಂತಹ ನಿಮಗೆ ಈ ಕಾಲದಲ್ಲಿ ಅಗತ್ಯ ಉಂಟೇ ಹೇಳಿ? ಮಕ್ಕಳಾಗಿದ್ದಾರೆ, ಮರಿ ಮಕ್ಕಳನ್ನು ಹೊಂದಿದ್ದೀರಿ, ಮಕ್ಕಳಿಗೆ ಮಕ್ಕಳಾಗಿದ್ದಾರೆ. ಆದ್ರೆ ಅವರೆಲ್ಲ ಉಳಿದದ್ದಾರು ಅಂತ ಕೇಳಿದ್ರೆ ಕೆಲವರೆಲ್ಲ ತನ್ನ ಆಯುಷ್ಯವನ್ನು ಕಳೆದುಕೊಂಡಿದ್ದಾರೆ. ನೀವಾದ್ರೂ ಉಳಿದದ್ದು ಹೇಗೆ? ಜಡಜ ಪೀಠದಿತ್ತಂತಹ ವರದ ಪ್ರಭಾವದಿಂದ. ಅಂತೆಯೇ ಅಳಿದುಳಿದವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು, ಜೀವನವನ್ನು ಸಾಗಿಸಬೇಕು ಎನ್ನುವಂತಹ ಆಸೆ ನಿಮಗುಂಟು ಅಂತಾದ್ರೆ ದೊರೆಯೇ, ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಮೂಢತನ ಅಲ್ಲ ಮೂರ್ಖತನವನ್ನು ಬಿಟ್ಟು ಬಿಡಿ. ತ್ರೈಜಗದೊಡತಿ ಆಗಿರುವಂತಹ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಕೊಡಮಟ್ಟೆ ಅಂತಾದ್ರೆ ಅವಳ ಕಾರುಣ್ಯದಿಂದ, ಅವಳ ಅನುಗ್ರಹದಿಂದ ನಮಗೆ ಬದುಕಬಹುದು. ಆಡದಿರು. ಕಡುಗಲಿತನದಿಂದ ತ್ರಿಜಗವನ್ನೇ ಗಡಗಡನೆ ನಡುಗಿಸಿದವ ನಾನು. ಹೋಗಿ ಓರ್ವಳು ಹೆಣ್ಣಿನ ಕಾಲಿಗೆ ಬೀಳುವವ ನಾನಲ್ಲ. ನನ್ನ ಜೊತೆಯಲ್ಲಿ ಬರುವ ಮನಸ್ಸಿದ್ದರೆ ಬಾ, ರಣ ಹೇಳಿ
ಜನ ಶರೀರದಲ್ಲಿ ಇನ್ನೂ ಶಾಶ್ವತವಾಗಿದೆ. ಅಲ್ಲಿರುವಂತಹ ತರುಣಿಯನ್ನು ಕರೆ ತರುವುದಕ್ಕಾಗಲೇ ಹೋದರೆ ನಿಮ್ಮ ಮುಖ ನೋಡುವುದಿಲ್ಲ. ಇದು ನನ್ನ ಪ್ರತಿಜ್ಞೆ. ಪಳೆಯನ್ನು ಪಡೆದ ಹಾಗಾಗಿದೆ. ಕೋಟಿ ಸಂಖ್ಯೆಯ ದಾನವರನ್ನು ಜೊತೆ ಸೇರಿಸಿಕೊಳ್ತೇನೆ. ಉತ್ತಮವಾದಂತಹ ಮಣಿರಥವನ್ನೇರಿ ಕದಂಬವರು. ಅತಿ ಶೀಘ್ರವಾಗಿ ಹೊರಟು ಬಂದಿದ್ದೇನೆ ನಾನು. ಬಂದು ಮುಟ್ಟಿದಂತಹ ಸ್ಥಳ ಇದೇ ತಾನೇ ಕದಂಬವನ್. ಪಾಪ ರೋಮಾಂಚನವಾಗುತ್ತಾ ಇದೆ. ಇದೆಂತಹ ಕಾಡು. ಈ ಪ್ರಪಂಚದಲ್ಲಿ ಇರುವಂತಹ ಕಾಡು ಮೇಡುಗಳನ್ನು ನೋಡದೇ ಇರುವವನೇನು ರಕ್ತ ಬೀಜನಲ್ಲ. ಆದರೆ ಇಂತಹ ಭಯಾನಕವಾಗಿರುವಂತಹ ಗುಂಡಾರಣ್ಯವನ್ನು ಕನಸಿನಲ್ಲಿಯೂ ಕೂಡ ಕಲ್ಪಿಸಿಕೊಳ್ಳಿಲ್ಲ. ಇದು ಕಾಡಲ್ಲ, ಇದೊಂದು ಚಕ್ರವ್ಯೂಹ ಎಂಬುದಕ್ಕೆ ಯಾವ ಅನುಮಾನವಿಲ್ಲ. ಸರಿ ಸರಿ ಸರಿ, ಈ ಭೂಮಿಯಲ್ಲಿ ಕದಂಬ ಎನ್ನುವಂತಹ ಒಂದು ವನವಿದೆ ಎಂಬುದನ್ನು ಹೇಳಿ ಕೇಳಿ ಮಾತ್ರವೇ ನಾವು ತಿಳಿದುಕೊಂಡದ್ದೇ ಹೊರತು ಕಣ್ಣಾರೆ ಕಂಡವರು ಯಾರೂ ಇಲ್ಲ. ಇಲ್ಲಿಗೆ ಬರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಂತಹ ದೇವಭೂಮಿಯಾಗಿದೆ ಇದು. ಅಂತಹ ಕ್ಷೇತ್ರಕ್ಕೆ ಮನೋವೇಗದ ಬಲುಹುಳ್ಳಂತಹ ಚಂಡಮುಂಡರು ಕಾಲೂರಿದೆ. ಆ ಬಳಿಕವೇ ದಾನವರಾಗಿರುವಂತಹ ನಮ್ಮ ಆಗಮನಕ್ಕೊಂದು ದಾರಿ ದೊರಕಿತು. ಹಾಗೆಂದು ಆಗಮನಕ್ಕೆ ದಾರಿ ದೊರಕಿದೆ ವಿನಃ ಇಲ್ಲಿಂದ ನಿರ್ಗಮಿಸುವುದಕ್ಕೆ ದಾರಿ ದೊರಕಲಿಲ್ಲ. ಶೋಣಿತಾಪುರದಿಂದ ಬಂದಿರುವ ಯಾರೋ ಕೂಡ ಹಿಂದೆ ಹೋಗಲಿಲ್ಲ. ಏನೋ ಶ್ರೀದೇವಿಯ ಸಂಕಲ್ಪದಂತೆ ಸುಗ್ರೀವನೊಬ್ಬ ಹಿಂದೆ ಹೋಗಿದ್ದಾನೆ. ಅಂತಹ ಕ್ಷೇತ್ರದಲ್ಲಿ ಹೆಣ್ಣೊಬ್ಬಳಿದ್ದ ನೋಡುವುದಕ್ಕಾಗಿ ಬಂದಿದ್ದೇನೆ. ಆಶ್ಚರ್ಯ, ಪರಮಾಶ್ಚರ್ಯ. ನಡು ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ರಶ್ಮಿ ಸೋಕುವುದಿಲ್ಲವಂತೆ. ಕತ್ತಲಾವೃತ್ತವಾಗಿರುವಂತಹ ವನವಿಂದು ಯಾವುದೋ ರತ್ನ ತೇಜದಿಂದ ವಿಕಸಿತವಾಗಿದೆ. ವನವನಿತೆ ವಾಸಂತಿಯಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಆಗ್ರಾಣಿಸಿದಾಗ ಮನ ಪುಳಕಗೊಳ್ಳುತ್ತಾ ಇವೆ. ಇಂತಹ ವ್ಯತ್ಯಾಸ ಆಗುವುದಕ್ಕೆ ಏನು ಕಾರಣ ತರ್ಕಿಸುವ ಅವಶ್ಯಕತೆ ಇದೆ. ಶ್ರೀದೇವಿ ಲೀಲಾಮೃತ, ಶ್ರೀದೇವಿ ಮಹಾತ್ ಅದು ಯಾವುದೋ ಸುಸ್ವರ ಹರಿದು ಬರುತ್ತಾ ಇದೆ. ಹಾಗಾದರೆ ಆ ಹೆಣ್ಣು ಇಲ್ಲಿಯೇ ಸ್ನೇಹದಲ್ಲಿರಬೇಕು ಅಂತ ಗಮನಿಸ್ತೇನೆ.
ನೋಡಿದನು ನೋಡಿದೆ, ನೋಡುತ್ತಾ ಇದ್ದೆ, ನೋಡುತ್ತಾ ಇರಬೇಕು ಎನ್ನುವಂತ ಆಶಯವೂ ಅಧಿಕವಾಗುತ್ತಾ ಇದೆ. ನೋಡಬಾರದು, ಮಂಗಳಾಕಾರವಾಗಿ ಕಂಗೊಳಿಸುತ್ತಿರುವಂತಹ ಜಗದೇಶ್ವರಿಯನ್ನು ನೋಡಿ, ಅಂಬರ ಪದದಿಂದ ಇಳಿಬಿಟ್ಟಿರುವಂತಹ ಸ್ವರ್ಣದುಯಾಲೆಯಲ್ಲಿ ಗಾಢ ಗರ್ವದಿಂದ ಕುಳಿತಂತಹ ಮಹಾಶಿವೆಯನ್ನು ನೋಡಿ, ಅತ್ತಿಂದಿತ್ತ ಇತ್ತಿಂದತ್ತ ಉಯ್ಯಾಲೆಯ ಆಟವನ್ನು ಆಡುತ್ತಾ ಇದ್ದಾಳೆ. ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾಳೆ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದ್ದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂಥವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರರಂತೆ ವ್ಯವಹರಿಸುವವಳು ನಾನು ಎಂಬ ಹಾಗೆ ಕಾಣಿಸಿಕೊಳ್ತಾ ಇದ್ದಾಳೆ. ಮುಗುಳ್ನಗು ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರ ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿನಿಯಾಗಿದ್ದಾಳೆ, ವರದಪ್ರದಾಯಿನಿಯಾಗಿದ್ದಾಳೆ. ಇಂಪಾದ ಗಾಯನ ಯಾರಿಗೆ ಇಂಪಿದು? ದೇವತೆಗಳ ಪಾಲಿಗೆ ಇದು ಪರಮ ಗೀತೆಯಾಗಿರಲೂಬಹುದು. ದಾನವರಾಗಿರುವಂತಹ ನಮ್ಮ ಪಾಲಿಗೆ ಇದು ಮರಣಗೀತೆ, ಶೋಕಗೀತೆ ಎಂಬುದರಲ್ಲಿ ಅನುಮಾನವೇ. ಬ್ರಹ್ಮಾಂಡೋದರ ಭರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಇಂತಹ ಅನಾಹುತವೆಲ್ಲವೂ ನಡೆದು ಹೋಯಿತಲ್ಲ. ಸರ್ವೇಶ್ವರಿ ಆಗಿರುವಂತಹ ಈಕೆಯನ್ನು ನನ್ನ ದೊರೆ ಮದುವೆಯಾಗುತ್ತಾನಂತೆ ಬಯಸಿಬಿಟ್ಟನಲ್ಲ. ಹೌದು, ಅತ್ಯುನ್ನತಿ ಪತನ ಏರಬಾರದಷ್ಟು ಎತ್ತರಕ್ಕೆ ಒಬ್ಬ ಏರುತ್ತಾರೆ ಅಂತಾದರೆ ಒಂದಲ್ಲ ಒಂದು ದಿವಸ ಪ್ರಪಾತಕ್ಕೆ ಬೀಳಲೇಬೇಕು. ಸರ್ವೇಶ್ವರಿ ಆಗಿರುವಂತಹ ಈಕೆಯನ್ನು ಬಯಸುವುದರ ಮೂಲಕ ಅವನ ಸಮಾಧಿಯನ್ನು ಅವನೇ ನಿರ್ಮಿಸಿಕೊಂಡ ಎಂಬುದನ್ನು ಸ್ಪಷ್ಟ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಏನು ಮಾಡಲಿ, ಏನು ಮಾಡಲಿ? ಶಿವ ಶಿವ, ಶುಂಭ ದೊರೆಯಲ್ಲಿ ಭಾಷಾಬದ್ಧರಾಗಿ ಬಂದಿದ್ದೇನೆ. ತರುಣಿಯನ್ನು ಕರೆತರುತ್ತೇನೆ, ಅಲ್ಲದೆ ಇದರ ಗೆಳೆ ತರುತ್ತೇನೆ ಎಂಬುದಾಗಿ ನನ್ನಲ್ಲಿರುವಂತಹ ಪರಾಕ್ರಮವನ್ನು ತೋರಿಸಿದೆ ಎಂದ ಕೇಡು ಇವಳಿಂದ ಬದ್ಧ ನಮ್ಮ ದಾನವ ವಂಶಕ್ಕೆ ಮಹಾ ಕೇಡಾಗಿ ಪರಿಣಮಿಸಿದವಳು ಇವಳು. ಹಿಂದೆ ಅಳಿದವರಂತೆ ನಾನೂ ಕೂಡ ಅಳಿಯಬೇಕಾದೀತು. ಅದಲ್ಲವಲ್ಲ ನನ್ನ ಉದ್ದೇಶ. ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ದಾರಿ ಬಂದಿದೆ. ಭಕ್ತಿಗೊಲಿಯುತ್ತಾಳಂತೆ ದೇವಿ, ಭಕ್ತಿಗೊಲಿಯುತ್ತಾಳಂತೆ ತಾಯಿ. ಭಕ್ತಿಯಿಂದಲೇ ಆರಾಧಿಸುವುದರ ಮೂಲಕ ಜಗನ್ಮಾತೆಯ ಮನಸ್ಸನ್ನು ಮೆಚ್ಚಿಸಿಕೊಳ್ಳುವಂತಹ ಪ್ರಯತ್ನ ಮಾಡುತ್ತೇನೆ.
ಮಂಗಳೇ ಸರ್ವಮಂಗಳೇ. ಜಗಜ್ಜನನಿ, ಹಾ ಇದೋ ನಿನ್ನ ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ಇದ್ದೆ. ಎದ್ದೇಳು. ಅಮ್ಮ, ಓ ನಿನ್ನನ್ನು ಸಂಸ್ತುತಿಸುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಯಾರು ನೀನು? ಶೋಣಿತಾಪುರದ ಪ್ರಧಾನ ಮಾತ್ಯ ಹಾ ಕಲಿರಕ್ತ ಬೀಜ ಯಾಕೆ ಬಂದೆ ಎಂಬುದಾಗಿ ನನ್ನ ಹೆಸರಮ್ಮ. ದೊರೆಯ ಆಜ್ಞಾನುವರ್ತಿಯಾಗಿ ಬಂದಿದ್ದೇನೆ. ಕಾರಣ? ಏಳಾಂಕ ನಿಭವಕ್ತೆಯಾಗಿ ಹಾ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಹೇಳಿ ಕೇಳಿ ತಿಳಿದುಕೊಂಡಿರುವಂತಹ ನನ್ನ ದೊರೆ ಹಾ ನಿನ್ನನ್ನೇ ಮದುವೆಯಾಗಬೇಕು ಎನ್ನುವ ಹಾಗೆ ಹಂಬಲಿಸುತ್ತಾ ಇದ್ದಾನೆ, ಓಹೋ ಆಶಿಸುತ್ತಾ ಇದ್ದಾನು. ಹ್ಮ್ ತಾಯೇ, ಓ ಬಳ್ಳಿ ಒಂದು ಹಬ್ಬಿ ಫಲ ನೀಡಬೇಕು ಅಂತ ಆದ್ರೆ ಹಾ ಮಾಮರದ ಅವಶ್ಯಕತೆ ಹೇಗೂ ಹ್ಮ್ ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹಾ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಹ್ಮ್ ಎಷ್ಟೇ ಶ್ರೀಮಂತಿಯಾಗಿರಲಿ, ಹಾ ಅವಳ ಅಂಗ ಸಾಂಗತ್ಯಕ್ಕಾಗಿ ಹ್ಮ್ ಜೀವನದಲ್ಲೊಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಹ್ಮ್ ಒಬ್ಬಾತ ಯೋಗ್ಯ ಪುರುಷನ ಅಗತ್ಯವಿದೆ. ಓಹೋ ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿ ಉಂಟು ಅಂತಾದ್ರೆ ಹಾ ನನ್ನ ದೊರೆ ಶುಂಭಾಸುರನಿಗಲ್ಲದೆ ಮತ್ತೊಬ್ಬನಿಗಿಲ್ಲವಮ್ಮ. ಆಹಾ ತಾಯೇ, ಏನು? ನೀನು ಕೈ ಹಿಡಿದದ್ದೇ ಹೌದು ಅಂತಾದ್ರೆ ಆದರೆ ಪ್ರಪಂಚದಲ್ಲಿ ಯಾರು ತಾನೇ ಉದ್ಧಾರ ಹೊಂದುವುದಕ್ಕೆ ಸಾಧ್ಯವಿಲ್ಲ. ಹಾ ದೇವಿ ಒಲಿದರೆ ಕೊರಡು ಕೊನರುತ್ತದೆ, ಬರಡೂ ಹಯನಾಗುತ್ತದೆ ಅಂತ. ಸರಿ. ಅಮ್ಮ, ಓ ತಾಯಿಯಾದವಳು ತನ್ನ ಶಿಶುವಿನ ಕೈ ಹಿಡಿದು ಮುನ್ನಡೆಸುವಂತೆ ಉದ್ಧರಿಸುವಂತೆ ಹ್ಮ್ ನಮ್ಮ ದೊರೆಯನ್ನು ಉದ್ಧರಿಸುವುದಕ್ಕಾಗಿ ಶೋಣಿತಾಪುರದ ಅನುಗ್ರಹಿಸುವುದಕ್ಕಾಗಿ ಹ್ಮ್ ನನ್ನ ಜೊತೆಯಲ್ಲಿ ಬರಬೇಕಮ್ಮ. ಬರಬೇಕು. ರಕ್ತ ಬೀಜಾಸುರ ಕದಂಬಾವನಕ್ಕೆ ಬಂದ ನನ್ನ ದಿವ್ಯತೆಯನ್ನು ಅರ್ಥ ಮಾಡಿಕೊಂಡಂತಹ ನೀನು ವಿಧ ವಿಧವಾಗಿ ಸ್ತುತಿ ಮಾಡಿದ್ಯಾ, ಸ್ತೋತ್ರ ಮಾಡಿದ್ಯಾ. ಹೌದಮ್ಮ. ಸಂತುಷ್ಟನಾದಿ ನಾನು. ದಾನವ ಸಮುದಾಯದಲ್ಲಿ ನಿನ್ನಂತವನೊಬ್ಬ ಇದ್ದಾನೆ ಎನ್ನುವ ಬಗ್ಗೆ ಅನುಮಾನ ಇತ್ತು ನನಗೆ. ನನ್ನ ಅನುಮಾನವೇ ಸತ್ಯವಾಗಿ ಹೋಯ್ತಲ್ಲ. ನಿನ್ನನ್ನು ಬುದ್ಧಿವಂತ ಅಂತ ತಿಳಿದಿದ್ದೆ, ನೀನು ಜ್ಞಾನಿ ಅಲ್ಲ, ನೀನು ಶಾಂತ ಮೂರ್ಖ ಅಂತ ಹೇಳ್ತಾ ಇದ್ದೀರಿ. ಈಗಲೇ ಯಾವುದನ್ನು ಕಂಡು ಮೂರ್ಖತನ, ಎಲ್ಲಿ ಮೂರ್ಖತನ? ಕಾರಣ ಬಂದಿದೆ. ನನ್ನ ಸಾಮೀಪ್ಯವನ್ನು ಸೇರಿಕೊಂಡಂತಹ ನೀನು ನಿನ್ನ ಒಡೆಯನ ಗುಣಗಾನವನ್ನು ಮಾಡ್ತಾ ಇದ್ಯಲ್ಲ, ಅವನಷ್ಟು ವೀರನೇ. ಅವನ ಗುಣ ಮಾಡದೆ ಮತ್ತೆ ಯಾರ ಗುಣಗಾನ ಮಾಡು? ನನಗೆ ಉತ್ಪನ್ನವನ್ನು ಕೊಟ್ಟಿದ್ದಾನೆ, ಸಾಕಿದ್ದಾನೆ, ಅದಕ್ಕಾದ್ರೂ ಒಂದು ಋಣ ಸಂದಾಯ ಮಾಡಬೇಕಲ್ಲ. ಅಮ್ಮ, ಮೂರು ಲೋಕದ ದೊರೆಯಾಗಿ ಸರ್ವತಂತ್ರ ಸ್ವತಂತ್ರರಾಗಿ ಬೆರೆಯುತ್ತಾ ಇದ್ದ. ಅಷ್ಟೇ ಅಲ್ಲ, ತ್ರಿಪುರ ಸುಂದರಿಯಾಗಿರುವಂತ ನನ್ನನ್ನು ವರಿಸಬೇಕಾದ್ರೆ ನಿನ್ನ ಒಡೆಯ ರೂಪದಲ್ಲಿ ಹೇಗೆ ಮನ್ಮಥನಿ ಅಂತಲೂ ಚಂದ ಇದ್ದಾನೆ. ಅಷ್ಟು ಯೋಗ್ಯತೆ ಇದ್ದು ಅವನೇ ಬರ್ಬೇಕಿತ್ತಲ್ಲ, ಯಾಕೆ ಬರ್ಲಿಲ್ಲವ? ಎಲ್ಲಿಗೆ ಬರುವುದಮ್ಮ? ಏನು ಅವನ ಅವಸ್ಥೆ ಹೇಳಿ ಗುಣ ಇಲ್ಲ. ಅಂದರೆ ಮೂರು ಲೋಕದ ದೊರೆಯಾಗಿದ್ದಾರೆ, ಸರ್ವತಂತ್ರ ಸ್ವತಂತ್ರರಾಗಿ ಮೆರೆಯುತ್ತಾ ಇದ್ದಾರೆ. ರಾಜಕೀಯದ ಜಂಜಾಟ, ಕಾರ್ಯಕ್ರಮದ ಒತ್ತಡ. ಅಮ್ಮ, ಸಮಯಾವಕಾಶ ಇಲ್ಲ. ಅವ ಬರಲಿಲ್ಲ ಅಂತ ಬೇಸರ ಪಟ್ಟುಕೊಳ್ಳಬೇಡಿ. ಮಂತ್ರಿ ಅಮಾತ್ಯವರ್ಯರ ಪ್ರಧಾನ ಅಮಾತ್ಯವರ್ಯರಾಗಿರುವ ನಾನಿದ್ದೇನೆ. ರಕ್ತಬೀಜ ಲೋಕ ಧರ್ಮ ಏನೆಂಬುದನ್ನು ಚೆನ್ನಾಗಿ ಅರಿತವ ನೀನು. ನಾವು ಮಲ್ಲಿಕಾರ್ಜುನ ನಡುವುದಕ್ಕೆ ಬೇಕಾಗಿ ಮಾಮರವೇ ಬೇಕು ಹೊರತು ಹೊಂಗಾರೆ ಅಲ್ಲವಲ್ಲ. ಅಮ್ಮ, ಶುಂಭದೊರೆ ಅಂದ್ರೆ ಹೊಂಗಾರೆಯ ಮರ ಅಲ್ಲವಮ್ಮ? ಮತ್ತೆ ಗಂಧದ ಮರ, ಶ್ರೀಗಂಧದ ಮರ. ಶ್ರೀಗಂಧದ ಮರ, ಶ್ರೀಗಂಧದ ಕೊರಡನ್ನು ನೀರಿಗೆ ಎಸೆದಾಗ ಬೀರುವುದು ದುರ್ವಾಸನೆ. ಮೇಲೆ ತೆಗಿಬೇಕು, ಸರಿಯಾಗಿ ಒಣಗಿಸಬೇಕು, ಅರಿಯಬೇಕು, ಪರಿಮಳ ಬೀರುವುದಿಲ್ಲ. ಅರಿಯುವುದಕ್ಕೆ ಬೇಕಾಗಿ ಕುಳಿತುಕೊಂಡವಳು ನಾನು. ಸಜ್ಜನನ್ನು ಬರೆಯುವುದಕ್ಕೆ ಬೇಕಾಗಿ ದುಷ್ಟರನ್ನು ತಡೆಯುವುದಕ್ಕೆ ಬೇಕಾಗಿಲ್ಲಿರುತ್ತೇನೆ. ನಿನ್ನ ಒಡೆಯೊಬ್ಬರನ್ನ ಹೇಳಿ ನಿನ್ನ ಭಕ್ತಿಯ ನನ್ನ ತಿರಸ್ಕಾರ ರಣ ಹೇಳಿ ಅಂತ ಜರಿದ್ರೆ ಬ್ರಹ್ಮದೇವರಿಂದ ಒಲಿಸಿಕೊಂಡು ಬೇಕಾದಂತ ವರಗಳನ್ನು ಪಡೆದ ಅತುಳ ಪರಾಕ್ರಮಿ ನಾನು ಎಂಬುದನ್ನು ತೋರಿಸಿಕೊಡ್ತೇನೆ. ದಾನವ ಕುಲಕುಟಾರಣಿಯಾಗಿ ಬಂದೆಯ, ಇನ್ನೇನು ಮಾಡ್ತೇನೆ ಗೊತ್ತಾ? ತುರುಬಿಗೆ
ಏನು ಆಶ್ಚರ್ಯವೇನು? ಸಪ್ತಮಾತ್ರಿಗಳು ಹುಟ್ಟಿಕೊಂಡವು. ಕುಲುಷದಿಂದ ನನ್ನ ಹಣಗೆ ಬಲವಾಗಿ ಹೊಡೆದು ಬಿಟ್ಟರು. ಒಳಿತಾಯಿತು ರಕ್ತ ಸೋರುತ್ತಾ ಇವೆ. ಬ್ರಹ್ಮದೇವರಿಂದ ವರವನ್ನು ಪಡೆದಿದ್ದಾರೆ. ಒಂದು ಬಿಂದು ರಕ್ತ ಭೂಮಿಗೆ ಸೋಕಿತ್ತು ಅಂತಾದರೆ ಕೋಟಿ ಕೋಟಿ ಸಂಖ್ಯೆಯ ದಾನವರು ಹುಡ್ತಾರೆ. ಹರಿಯುತ್ತಿರುವಂತಹ ರಕ್ತವನ್ನು ಭೂಮಿಗೆ ಕೋಟಿ ಕೋಟಿ ಬೀಜಾದಿಗಳು ಹುಟ್ಟಿದ್ದಾರೆ. ತೆಗಿಬೇಕಾದ್ರೆ ರಕ್ತ ಐಶ್ವರ್ಯ. ಸಮಗಾರಿಕೆ ದಯ್ಯೇಂದ್ರ 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 ಮೆರಡೋಕರು ಸಿರಿತೊಡು ಮೆರದಿತ್ತನೆ ಕನಗ ಅಧಿಕಾರ ಪೋಣೊಂದು ಭಯ ಮಲ್ಪಡ ಅತಿ ಶೀಘ್ರಡು ಉಳ್ಳಾಡ್ತಿನ ದಯಡು ಅಧಿಕಾರ ಯಾಗೋ ಕೂಡ್ದು ಬರ್ತು ಆಡೊಂದು ಬಲ ಅವನ ಹೆಣ್ಣು ಮಾತ್ರ ದಂಕು ಗಿರಿಪರ ಕೈತಣ್ಣ ಕಣ್ಣು ಮುಟ್ಟರು ಪೋ ಜಾಗ್ರತೆ ಮಾಡ್ತಾವಣ ಸ್ವರ್ಗಕ್ಕೆ ಪೋ ಈ ಸ್ವರ್ಗಗೆ ಇದ ಕಾರ್ಯ ಎಂದು ಕರ್ತು ಹೇಳ್ತೀನ ಶ್ರೀಮಾನ್ ಸೌಂದರ್ಯ ರಮೇಶ್ವರೇ ಒಂದು ಶಾಣ ಸಮಾಧಾನ ಇಲ್ಲಾಂದ್ರೆ ಒಟ್ಟು ಸೇರ್ಸ ಒಂದು ಕಟೀಲ್ದ ಉಳ್ಳ ಆಡ್ತಿನ ಸೇವೆ ಬಾರಿ ಭಕ್ತಿರು ಬೆಳಪಾರು ಬಾರಿ ಗೌತಿರು ಬೆಳಪಾರು ಮಲ್ಪಾತ್ರ ಸೇವೆ ಅಪ್ಪನ ಭಟ್ಟಾರು ಸತ್ಯಾತ್ರ
ಒಂದೇ ಹೆಜ್ಜಿ ಅಂಚಾದ ಕಂಜಿ ಕೈ ಕಂಜಿ ಬುಡ ಸಲ ಒಂದು ಸಂಸಾರ ಕೂಟು ಕುಟುಂಬದ ಆರಬಾರ್ದೊಟ್ಟು ವ್ಯಾಪಾರ ವ್ಯವಹಾರ ಉದ್ಯಾದ ಕೊಯ್ನಲ್ಪ 10,000 ವರ್ಷ ಆ ಉಳ್ಳಾಳ್ತಿ ಬೇರೆ ಸಾಯದ ನೋಡ್ಬವೆ ನಮಗೆ ಬಾಗೋದ್ರಿ ಬಾರಿ ಬದ ಬಂಡರಿ ಅಂಜತ್ತೆ ಆವಡಿಂಜಿನ ಅಪ್ಪನ ಸೇವೆಯನ್ನು ಮಾಡ್ತಾರೆ ನಾಡ ಅಂಡಾಳ ದೇವ ಪ್ರಸಾದ ಹೊದ್ದೆಟ್ಟಗೆ ಅಂತ ಪರದೊಟ್ಟಿಗೂ ಇರ 4 ಜಡ ಸರಸ್ವತಿ ನೆಲೆಯಾದ ನೋಡ್ಕೊಂಡವೆ ಮೊದಲೇಗಾರ ಕಟ್ಟಿಲ್ದಾರ ಬಾರಿ ಬಟ್ಟೆರೆ ರಂಗನಲೆಗಳು ಹೆಚ್ಚು ಕಡಿಮೆ ಇದ್ರೆ ಸಮತೂಕರು ಬೊಟ್ಟದ ಆಟದ ಬಿದ್ದು ಬಾಡ್ರಿ ಸಂತೋಷ ಎನ್ನ ಕಾರಣಿಕನು ಯಾನೇ ಬಟ್ಟಾಯಿ ನೀವು ಆವಡಿಂಜಿನ ಅಪ್ಪನ ಸೇವೆ ಮಾಡ್ತಿದ ಮೇಲೆ ಇರ ಕೈಟ ಉಳ್ಳಾಳ್ದು ಶಕ್ತಿ ಆತ್ಮ ಮೊದಲೇಗಾರ್ರೆ ತಾವುದಾರು ಎಡೆಬಲ ಸರಿ ಗೋಳ ಇದ್ದಂತೆ ಒಟ್ಟ ನಾದದ ಛೇಂಗಾರ ಬಿದರೊಡುತ್ತ ಮಲ್ಲತ್ತಿನ ಅಪ್ಪನ ಸೇವೆ ಬಂದು ಆರೋಗ್ಯ ಭಾಗ್ಯ ಕೊರದು ಉಳ್ಳಾಳ್ಸಿ ಕಾಪಾಡಲು ಬರ್ತದೆ ಸರಿಗಾರು ಮಸ್ತಿನ ಉಳ್ಳಾರತ್ತ ಅಲ್ಲದೆ ಚಳಿತ ಪೊಡಿಗೆ ಫಲಿತ ಪೊಡಿಗೆ ಅಲ್ಲ ಪುಳ್ಳಕಾನ ಮುಟ್ಟ ಸೇವೆ ಮಾಡ್ಕೊಡತ್ತೆ ಅವಳು ಮಲ್ಲತ್ತಿನ ಅಪ್ಪನ ಸೇವೆ ಮಾಡ್ತಾ ಬರ್ತಾರೆ ಹೆಚ್ಚೆಚ್ಚಿಗ ಕಾರ್ಯಕ್ರಮ ತಿಕ್ಕಲಕ್ಕ ಉಳ್ಳಾಳ್ದಿನ ಅನುಗ್ರಹ ಮಾಡ್ತಾರೆ ಭಾಗವತ್ರೆ ಬ್ರಹ್ಮಸಭೆ ಗುತ್ತು ಬಾರಿಕೆ ಮಾತ ಮುಗ್ಗಿಂದೆ ನನ್ನ ಮಲ್ಲ ಸಭೆ ಅಂಜಾತೆ ಅವಳು ಪುಳ್ಳಕಾಂಡ ಮುಟ್ಟ ಅಪ್ಪನ ಸೇವೆನ ಭಕ್ತಿ ಭಾವಳು ಕುಳಿದು ತುನಕ್ಲೆಗ್ ಅರ್ಧದ ಲಕ್ಕದು ಕೊಯ್ನಕ್ಲೆಗ್ ಪ್ರಸಾದಕ್ಕೆ ತಂದು ವನಸ್ಸು ಮಾಡ್ತಿದ್ದು ಆ ಉಳ್ಳಾಳ್ದಿನ ಅನುಗ್ರಹ ಪಡ ಭಾಗವತ್ರೆ ಮಾದಿನ ತತ್ತೆ ಮಾಯ ಮಣಿ ಮಂಚಾವಸರ ಬರ್ತು ಸೇರಿದ್ರ ಮಾತ್ರ ಪಾತ್ರ ತನ್ಪುನು ಕೊರಿಯ ಎನ್ನ ಉಡಲ ತಂಪುಗು ಬೊಂಡ ಉಂಡ ತಾಳ್ ವಸ್ತುಂಡು ದೃಷ್ಟಿದೇವೆ ಉದುರಿದು ಬಾವು ಕೊರ್ದಿನ ಬಂಗಾಳ ಹಾಗಾದ್ರೆ ಒಂದು ಬೊಂಡ ಅತ್ತಿಯೇ ಬೊಂಡನೆ ಕಲ್ಪವೃಕ್ಷದ ಕೈ ಅಮೃತಕ್ಕೂ ಸಮಾನತೆ ಕೊರ್ನಾಕ್ನ ಕೃಷಿ ಭಾಗ್ಯ ಒದ್ದಗಾಡು ಗುಡಾಲು ತಪ್ಪು ಪಡು ಮಾಯ ಮಣಿ ಮಂಚ ಕಾಣಿ
ಬೆಟ್ಟಿದೆ, ಬೆದರಿದೆ, ಉರುಳಿದೆ, ಬಿದ್ದೆ, ಎದ್ದೆ, ಓಡಿದೆ. ಚಂಡಿಕೆಯೇ, ನಿನಗೊಂದು ಗತಿಯನ್ನು ಕಾಣಿಸದಿದ್ದರೆ ನಾನು ಅರುಣಾಸುರನೇ ಅಲ್ಲ. ಆಯ್ತು, ನನ್ನದು ಬದುಕಬೇಕಲ್ಲ. ಬದುಕುವುದಾದ್ರೂ ಹೇಗೆ? ಇನ್ನೂ ಮಾಡುಬೇಕೆ? ಆದೀತು, ಇನ್ನರುಣ ಸಮಯ ಬರೆಸಿಕೊಳ್ಳಲೇಬೇಕು. ಕೆಳಗಾಡುತ್ತಿರುವುದು ಮಾತಾಡುವಾಗ ಗುರುಗಳಂತ ಶುಕ್ರಾಚಾರ್ಯರು ಅವರನ್ನೇ ಬಯಸಿದಂತ ಶುಂಭ ನಾನೇ ರಣವನ್ನ ಬದಿಗಿರಿಸುವರು.
ಹಿರಣ್ಯಾಕ್ಷನ ಸುಟ್ಟೆ. ಕಾಳಿ ರೂಪವನ್ನಂತೂ ಚಂಡಮುಂಡರನ್ನು ವಧಿಸಿದೆ. ರಕ್ತೇಶ್ವರಿಯಾಗಿ ರಕ್ತಬೀಜ ಸಂಹರಿಸಿದೆ. ಶುಂಭ ನಿಶುಂಭರ ನರ್ತನಕ್ಕಾಗಿ ಶಾಂಭವಿಯಾದೆಯ ತಾಯಿ. ಶಾಂತಳಾಗಮ್ಮ, ಶಾಂತಳಾಗು. ದೇವೇಂದ್ರ ಸಂಗ್ರಾಮದಲ್ಲಿ ಭೂಮಂಡಲಕ್ಕೆ ಹಿಡಿದಿಲ್ಲ ಬಂದು ನವಜನವಾಗಿ ಕೈಯ ಭೀಕರವಾಗಿರುವಂತಹ ದೃಶ್ಯವನ್ನು ಕಂಡು ನೊಂದೆಯ ಮಗನೇ, ಯದೋ ಶಾಂತವಾಗಿದ್ದೇನೆ. ಲೋಕ ಕಂಡಕರಾಗಿ ಧರ್ಮದ್ರೋಹಿಗಳಾಗಿ ಬರೆಯುತ್ತಿರುವ ದುರ್ನಂದವನ್ನು ಕೊಂಡಾಡಿದ್ದೇನೆ. ಕಂಡೆಯ ನನ್ನ ಸಂಹಾರವೇನು? ಇದೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದೇ ದೇವಿ ಮಹಾತ್ಮೆ. ದೇವೇಂದ್ರ, ಸರಳೋಕವನ್ನ ಸ್ವಾಧೀನವಾಗಿದೆ. ಅಮರಲೋಕವನ್ನು ಸೇರಿಕೋ, ಮೋರಲೋಕವನ್ನು ಪರಿಪಾಲಿಸಿಕೊಂಡು ಬಾ. ಒಂದೊಮ್ಮೆ ದಿವ್ಯ ದರ್ಶನ ಆಗಬೇಕು ಅಂತ ಆ ಯೋಗವನ್ನು ಕರುಣಿಸ್ತೀನಿ. 28ನೇ ದ್ವಾಪರಾಗಲಿ ಧರ್ಮವನ್ನು ಧರಿಸುವುದಕ್ಕೆ ಬೇಕಾಗಿ ಶ್ರೀಹರಿಯ ಕೃಷ್ಣಾಭಿಯನ್ನು ಅವತರಿಸುವುದಕ್ಕಿದ್ದಾನೆ. ಅವನ ತಂಗಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಒಂದು ಮುಹೂರ್ತ ಮಾತ್ರ ನಿನ್ನ ಕಣ್ಣಿಗೆ ಗೋಚರಿಸ್ತೇನೆ. ಅಷ್ಟೆಲ್ಲ ಸಮರದಲ್ಲಿ ಕೈ ಸೋತ ದುರುಳಾಗಿನ ಅರುಣಾಸನ ಭ್ರಮರ ರೂಪಿನಿಂದ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಶುಭ ಕಾಲ ನಿರೀಕ್ಷೆ ನೀವೆಲ್ಲ ಇಟ್ಟುಕೊಳ್ಳಿ. ಮುಂದಕ್ಕೆ ಶುಭದಾಯಕಿಯಾಗಿರ್ತೇನೆ. ಅಂತರ್ಧನ ಆಗ್ತೇನೆ, ಅಂತರ್ಧನ ಆಗ್ತೇನೆ, ಅಂತರ್ಧನ ಆಗ್ತೇನೆ. ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅಂತವರು ಧರ್ಮವೇ ರಕ್ಷಿಸುತ್ತದೆ ಎಂಬುದಕ್ಕೆ ಕಥಾನಕವೇ ಸಾಕ್ಷೀಭೂತವಾಗಿ ಹೋಯಿತು. ಶ್ರೀ ದೇವಿ ಮಹಾತ್ಮೆ ಎಂಬಂತಹ ಪುಣ್ಯಾಖ್ಯಾನವನ್ನು ಯಾರು ಆಡುವುದಕ್ಕೆ ಅನುವು ಮಾಡಿಕೊಡುತ್ತಾರೋ, ಯಾರು ಆಡುತ್ತಾರೋ, ಯಾರು ಶ್ರದ್ಧಾಭಕ್ತಿನ ನೋಡುತ್ತಾರೋ ಅವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯ, ಆರೋಗ್ಯ, ಸಂಪತ್ತು, ಸದ್ಬುದ್ಧಿಯನ್ನಿದ್ದು ಕರುಣಿಸಲೆಂದು ಹೇಳುತ್ತಾ ಪುಣ್ಯಕಥಾ ಭಾಗಕ್ಕೆ ಮಂಗಲ ಹಾಡುವರೆ ಸಭ್ಯ ಸಭಾಸದರಿಂದ ಅಪ್ಪಣೆಯನ್ನು ಬೇಡ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಲಂ. ಆಹೋಹೋ ಮಹಾರಾಜ ಶ್ರೀಮತಿ ಮತ್ತು ಶ್ರೀಮಾನ್ ಸೌಂದರ್ಯ ರಮೇಶು ಹಾಗೂ ಪತ್ನಿ ಮಕ್ಕಳು ಹಾಗೂ ಮನೆಯವರು. ಮಹಾರಾಜ ಅಂತ ಶ್ರೀಮತಿ ಸೌಂದರ್ಯ ಮತ್ತು ಶ್ರೀಮತಿ ಮತ್ತು ಶ್ರೀ ಸೌಂದರ್ಯ ರಮೇಶ್ ಮಕ್ಕಳು ಮತ್ತು ಮನೆಯವರು, ಮತ್ತು ಮಹಾರಾಜ ಅಂತ ಶ್ರೀಮತಿ ಮತ್ತು ಶ್ರೀಮಾನ್ ಸೌಂದರ್ಯ ರಮೇಶ್ ಮತ್ತು ಮಕ್ಕಳು ಮತ್ತು ಮನೆಯವರು. ಅರ್ತಿಗಾರರು, ಮೋದಿಗಾರರು, ಕುಶಾಲ್ಗಾರರು ಭಕ್ತಿಪೂರ್ವಕವಾಗಿ ಕೊಟ್ಟಿರುವಂಥ 60 ಮುಳಿ ಬಟ್ಟೆ ಶಾಲು ಕಾಂಚನ ಶಿವಾರ್ಪಣ.
ದೇವರ ಪ್ರಾರ್ಥನೆ. ಮಹಾತಾಯಿನ ನೃತ್ಯ ಸೇವೆನು ವರ್ಷಂ ಪ್ರತಿ ಯಜಮಾನ ಸುಕುಡುಮಂತ ಆ ಮಹಾತಾಯಿಗೆ ಸಮರ್ಪಣಂತ ಒವೇ ರೀತಿ ಮಹಾತಾಯಿನ ಸೇವೆನ ಮಹಾತಾಯಿಗೆ ಪರಿಪೂರ್ಣ ಸಂಕಲ್ಪನ ಪ್ರಕಾರ ಸೇತ್ರೊಂದು ಮಹಾತಾಯಿನ ಮೇಳೊಂಟು ಆರಾಧನ ಮಹಾನತನ್ನ ಸೇತ್ರೊಂದು ಒಂದು ಬರ್ತದೆ ಮಧ್ಯಾಹ್ನ ಭಜನ್ ಸಮರ್ಪಣಂತ ರಾತ್ರಿ ಮಹಾಭಜನ್ ಸೇಕಾರ ಅಂತಂತು ರಾತ್ರಿ ವತ್ಸಮಠ ಕಡೆ ದುರ್ಗಾ ಬರ್ಲ ಮೇಳೊಂಟು ಆರಾಧನ ಮಹಾನತಲ್ಲ ಈ ಕ್ಷೇತ್ರವನ್ನು ಸಂಬಂಧಪಟ್ಟ ನಾಗನ ದೇವರ್ಲ ಗ್ರಾಮ ದೇವರ್ಲ ಗ್ರಾಮಂಟು ಆರಾಜಂತ ದೇವದೇವರ್ಲ ಯಜಮಾನ ಸುಕುಡುಮಂತಾಕ್ಲ ಆರಾಜಂತ ದೇವದೇವರ್ಲ ಪೊರ್ಲುಡು ಸೇವೆನ್ ಸೇಕಾರಂತ ಸೇವೆಡೆ ಜಾದಾಂದಲ ನೂನಾದ್ರತ ದೋಷೆತ್ತಂದ ಆ ಮಾತೃಸ್ಥಾನ ದುರ್ಗಾ ಸಮರ್ಪಣಿಸಿದೆ ಸೇವೆದ ಸಂಪೂರ್ಣವಾದ ಫಲನ ಯಜಮಾನ ಸುಕುಡುಮಂತ ಅನುಗ್ರಂಥತ ಇಲ್ಲತ ನಂದಾದ ನಿರಂತರವಾದ ಜಗತೆ ನಿರಂತರವಾದ ಇಲ್ಲೊಳ ತೀರಾನ್ನ ಭೋಗ ಅತಿಥತ್ಕಾರಣ ಯೋಗ ಭಾಗ್ಯನ್ ಆ ಮಹಾತಾಯಿಲ ಮಹಾಗಣದ ಅನುಗ್ರಂಥತೆ ಅಂಪಣ ಜವಹಾರಂಟು ದಿನೇ ದಿನ ಅಭಿವೃದ್ಧಿಯಂತ ಮನತನಂತ ಗೌರವ ನಿರಂತರವಾದ ಜಗತೆ ನಿರಂತರವಾದ ಮಹಾತಾಯಿನ ಸೇವೆ ದೇವರ ಸೇವೆನ ಆಸಕ್ತಿಯನ್ನ ಭಕ್ತಿಯನ್ನ ಆಯುಸ್ಸನ್ನ ಆರೋಗ್ಯನ ಕೊಟ್ಟು ಮಾಂದಸ ಜಯಪ್ರಾಪ್ತಿಯನ್ನ ಪುಣ್ಯಪಡ್ತಿನ ಆ ಮಹಾತಾಯಿ ಅನುಗ್ರಹ ಸ್ವಾಮಿದರೆ ಸರ್ವಮಂಗಲಮಾಂಗಲ್ಯೆ ಶಿವೆ ತವಮಾಸಾದಿಕೆ ಶರಣ್ಯ ತ್ರಂಬಕೆ ಘೋರಿ ನಾರಾಯಣಮೂರ್ತಿ ಮಂಗಲಂ ಭಗವಾನ್ ವಿಷ್ಣುಮಂಗಲಂ ಮಧುಸೂದನ ಮಂಗಲಂ ದೇವಕೇ ಪುತ್ರೋ ಮಂಗಲಂ ಗರುಡಸ್ಯ ಯಜಮಾನ ಸಂಕಲ್ಪ ಸಿದ್ಧಿ ದೀರ್ಘಾಯುಷ್ಯ ಮನೋರಥ ಪೂರ್ಣ